ದೇವಿಯನ್ನು ದುರ್ಮತಿ ಒಂದು ಅದೇ ಪ್ರಕಾರ ಮಹಾಮ್ಮಯಮ್ಮ ಚಿತ್ತೂರು ಬರೆದದ್ದು ಸರತನಾಗದೇವರ ಒಂದಾನ ಮತ್ತೊಂದು ಕುಟುಂಬನಾಗದೇವರ ಅವರನ್ನು ಬರೆದು ಚಿತ್ತೂರು ಒಂದು ಅವೇ ಪ್ರಕಾರ ಈ ಜಾಗಡೆ ಕರೆದು ಹೋಗ್ತಿನ ಹಿರಿಯಾಕಲ ಧರ್ಮವನ್ನು ನಂಬಲಿಕ್ಕೆ ಕೇಳಿದ್ದು ಈ ಒಂದು ಸಾಧನಾ ಸಂಸಾರ ಆಕಾಲು ಟೀಕಾಲು ಎಲ್ಲಿ ಮಲ್ಲೆ ಬಾಲೆಬಪ್ಪು ತಮ್ಮರೊಡತೆ ಸೇರನ್ನು ಇನ್ನಿತದ್ದು ಎಲ್ಲಿ ಮಲ್ಲೆ ಬಾಲೆಬಪ್ಪು ತಮ್ಮರೊಡತೆ ಸೇರನ್ನು ಪರಕದ ಸೇವೆ ಕೊರಡು ಪಂಪಿನ ಉದ್ದೇಶವನ್ನು ಇವನು ಈ పొట్టు నిన్న పాల్గొన్నారు ఎప్పుడో వచ్చిన పొట్టు విషయత్తుల తట్టువారల సత్యాల అమృత కలిగడ ಸ್ವೀಕಾರಮవుతుందನ ಇನ್ನೀರ್ ದೇವರ ಅಪ್ಪನ ಕಾರ್ಯಭಾಗವು పొట్టుದ ಮೇಲೆ ಪರಲುಡ ಮಲ್ಪಾದು ಕೊರಲೆ ಪಣದ ಸಂಸಾರಿತ ಪ್ರಾರ್ಥನೆ ಮತ್ತೊಂದು
ಮಾಡ್ತಾರೆ ಮುಟ್ಲೆ ಗುಡಿ ರಾಜ್ಯ ನಮ್ಮ ಸಂಸಾರ ಒಂದು ರಾಜ್ಯ ಸೇರಿರಲ್ಲ ಮೂಲ ಮಸಂದೆಗಳು ಎಣ್ಣೆ ಬೆಲೆ ಬರ್ಕೊಡು ಮೈಸೂರಿನಲ್ಲಿ ಎಣ್ಣೆ ತಂದೆ ಎಣ್ಣೆ ತಂದೆ ಎಣ್ಣೆ ಹತ್ತು
ಶ್ರೀಲಂಕಾ ದಿಪ್ಪಲ ಶ್ರೀಲಂಕಾ ದಿಪ್ಪಲ
ದೇವರಿಗೆ ಯಥಾಶಕ್ತಿಯಾದ ನಾಗರನ್ನು ತಪ್ಪಿದ ಸೇವೆಯನ್ನು ಪಡೆತಂದು ಆತನ ಅನುಗ್ರಹವನ್ನು ಪಡೆತಂದು ಅಂಚನೆ ತುಳಸಿ ದೇವರ ಸನ್ನಿಧಾನದ್ದು ತುಳಸಿ ಪೂಜೆ ಮಾಡ್ತಂದು ಅಂಚನೆ ಶ್ರೀನಿವಾಸ ದೇವರಿಗೆ ಯಥಾಶಕ್ತಿಯಾದ ಕಾಲಿಕೆ ಪಡೆದು ಆತನ ಅನುಗ್ರಹವನ್ನು ಪಡೆತಂದ ಅವೇ ಆಗಮದ ಪ್ರಕಾರ ವಿಶಿಷ್ಟ ಸಾನ್ನಿಧ್ಯ ಬರುತ್ತೆ ಇದಕ್ಕೆ 14 ಜನರಿಗೆ ಪರಿಪೂರ್ಣ ಸಾನ್ನಿಧ್ಯ ಉಂಟುಗೋಸ್ಕರ ವಿಶೇಷವಾದ ನವಕ ಪ್ರಧಾನ ಹೋಮ ಮಾಡ್ಕೊಂಡು ಅಂಚನೆ ನವಕ ಹೋಮ ಸ್ಥಾಪನೆ ಮಾಡ್ಕೊಂಡು ಆ ಪ್ರಧಾನ ಹೋಮದ ದಶದ್ರವ್ಯಗಳು ಆಯ್ಕೆ ಕೊಡಿಸ್ಬೇಕು ಆವತ್ತಿಯನ್ನು ಕೊಡಲು ವಿಶಿಷ್ಟ ಸಾನ್ನಿಧ್ಯಗೋಸ್ಕರವಾದ ಆ ಮಣಿಮಂಚಡ್ಬೋದು ಆ ನವಪ್ರಧಾನ ಅಭಿಷೇಕ ಮಾಡ್ಕೊಂಡು ಪಂಚಪರ್ವ ಮಾಡ್ಕೊಂಡು ಅವೇ ಆಗಮದ ಕಟ್ಟಲ ಪ್ರಕಾರ ಇನ್ನಿಗೆ ದಿನುಂಟು ಗೋಧುಳಿ ಲಗ್ನುಂಟು ಕೆತ್ತಿಂಚಿನ ಪ್ರಕಾರ ಅವೇ ಆಗಮದ ಕಟ್ಟಲ ಪ್ರಕಾರ ಕೊಟ್ಟಾಯಿಂಚಿನ ನಂತರ ಇನ್ನಿಗೆ ದಿನುಂಟು ಮಲ್ತಿಂಚಿನ ಪುಣ್ಯಾರ್ಚಿನ ದಿ ಸುಸ್ತಿಗೆ ದಿ ಹೋಮ ಕಟ್ಟಿ ಕಲಶ ನಿಖಿಲ ಕೊಟ್ಟಿಂಚಿನ ಪಂಚಪರ್ವ ಪಾಡಿಂಚಿನ ಪೂಜೆ ಲೆಪ್ಪಾಂಚಿನ ಪೂಜೆ ಕಟ್ಟಾಂಚಿನ ಕೋಲ ಹೋಮಾಂಚಿನ ಮುಡಿ ಅಂತ ಮೂಲ ಮೈಸಂದಾಯ ವಿಶೇಷವಾದ ಪ್ರಾರ್ಥನೆ ದಾದನ ಆ ಬಾಲೆಗೆ ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡು ಆಯನ ರಕ್ಷಣೆ ಮಾಡಿಕೊಂಡು ಉದ್ದೇಶದಿ ಒಂದು ವಿಶೇಷವಾದ ಇನ್ನೊಂದು ಪ್ರಾರ್ಥನೆ ಮಾಡ್ಕೊಂಡಾರೆ ಆ ಪ್ರಾರ್ಥನೆಗಳ ಆಯನ ಅನುಗ್ರಹ ಮಾಡಿಕೊಡ್ತೇವೆ 4 ದಿನ ಗುಂಪು ಪಡೆದಿರ್ತಾರೆ 5 ಮಾಡಿಕೊಟ್ಟು 8 ದಿನಂತೂ ಕೊರ್ನಿಂಚಿನ ಆ ಬಲಿ ನೇಮೋತ್ಸವ ಕೊರ್ನಿನ ಸ್ವೀಕಾರ ಮಾಡ್ಕೊಂಡು ಮೊದಲಗಾಡು ಇಲ್ಲದ ಈ ಜಾತಿಗಾಡು ಬರ್ತಿಂಚಿನ ಆಪತ್ತು 20 ಪರಿಹಾರ ಅಂತ ಕೊಟ್ಟು ಬೇಗಲೋ ಕಟ್ಟಿಸಿಕೊಂಡು ಮಣಿವಂಚ ಮತ್ತು ಮಣಿವಂಚ ಮತ್ತು ಪತ್ತೆ ಬಾರದ 14 ಕಟ್ಟಡ ಅಮೃತ ವಾಕ್ಯನು ಬರಲು ಬಂದು ಸರ್ವೇ
ಬಟ್ಟೆ ಬಂದು